ನಮಸ್ಕಾರ ಸ್ನೇಹಿತರೆ, ನಾವು ನಿಮಗೆ ಇವತ್ತೊಂದು ಅದ್ಭುತವಾದ ರೆಸಿಪಿ ತೊಗೊಂಡು ಬಂದಿದ್ದೇವೆ. ಏನಪ್ಪ ಅದು ಅಂದರೆ ಸ್ಯಾಂಡ್ವಿಚ್, ಬ್ರೆಡ್ ಸ್ಯಾಂಡ್ವಿಚ್. ಮೇಲ್ಗಡೆ ಫುಲ್ಲು ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಫುಲ್ಲು ಜ್ಯೂಸಿ ಆಗಿರೋವಂಥ ಒಂದು ಅದ್ಭುತವಾದ ಸ್ಯಾಂಡ್ವಿಚ್ ಇದು. ಮಕ್ಕಳಿಗಂತೂ ಹೇಳಿ ಮಾಡಿಸಿದ ಸ್ಯಾಂಡ್ವಿಚ್ಚು. ಮಕ್ಕಳಿಗೆ ಅಷ್ಟೇ ಏನಕ್ಕೆ, ದೊಡ್ಡವರು ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿನ್ನೋವಂಥ ಒಂದು ಸ್ಯಾಂಡ್ವಿಚ್ ಇದು, ಬ್ರೆಡ್ ಸ್ಯಾಂಡ್ವಿಚ್. ಕೇವಲ ಒಂದೇ ಒಂದು ಪದಾರ್ಥವನ್ನು ಬಳಸ್ಕೊಂಡು ಮಾಡಿರ್ತಕ್ಕಂಥ ಒಂದು ಕ್ರಿಸ್ಪಿ ಆ್ಯಂಡ್ ಜ್ಯೂಸಿ ಸ್ಯಾಂಡ್ವಿಚ್ ಇದು. ಆ ಪದಾರ್ಥ ಯಾವುದಂದರೆ ಹಾಟ್ ಆ್ಯಂಡ್ ಸ್ವೀಟ್ ಟೊಮೆಟೊ ಸಾಸು. ಬನ್ನಿ ಇವಾಗ ನೋಡ್ಕೊಂಬರೋಣ ಹೇಗೆ ಮಾಡೋದಂತ. ಮೊದಲಿಗೆ ಇಲ್ಲಿ ತುಂಬ ಅಂದರೆ ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. 2 ಈರುಳ್ಳಿನ ತೊಗೊಂಡಿದ್ದೀನಿ, 1 ದೊಡ್ಡ ಗಾತ್ರದ ಟೊಮೆಟೊವನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಮೊದಲು ಒಂದು ಬೌಲ್ಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಎಲ್ಲವನ್ನು ಹಾಕ್ಕೊಂಡ್ಬಿಡೋಣ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀವಿ, ನೆಕ್ಸ್ಟು ಟೊಮೆಟೊ ಹಾಕ್ಕೊಳ್ಳೋಣ. ಅದಾದಮೇಲೆ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಡೋಣ. 3 ಇಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡ್ಬಿಡಿ. ನೆಕ್ಸ್ಟು ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಇಲ್ಲಿ ನಾವು ತೊಗೊಂಡಿರುವಂಥ ಕ್ವಾಂಟಿಟಿಗೆ ಒಂದು 10ರಿಂದ 12 ಸ್ಯಾಂಡ್ವಿಚ್ನ ಮಾಡ್ಬೋದು. ನೀವು ಹೆಚ್ಚು ಕಡಿಮೆ ಜನ ಹೇಗಿರ್ತೀರ ಹಾಗೆ ತೊಗೊಳ್ಳಿ ಈರುಳ್ಳಿ ಟೊಮೆಟೊನ. ನೆಕ್ಸ್ಟು ಇಲ್ಲಿ ಉಪ್ಪು ಹಾಕ್ಕೊತಿದ್ದೀವಿ ರುಚಿಗೆ ತಕ್ಕಷ್ಟು. ನಂತರ ಗರಂ ಮಸಾಲಾನ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಗರಂ ಮಸಾಲ. ಅದಾದಮೇಲೆ ಇಲ್ಲಿ ನಾವು ಇವಾಗ ಚಾಟ್ ಮಸಾಲಾನ ಸ್ವಲ್ಪ ಹಾಕ್ಕೊತಿದ್ದೀವಿ. ಚಾಟ್ ಮಸಾಲಾನ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಬೌಲಲ್ಲಿ ಸಾಸ್ನ ತೆಗೆದಿಟ್ಕೊಂಡಿದ್ದೀವಿ. ಆ ಸಾಸ್ನ ಬ್ರೆಡ್ಗೆ ಈ ಥರ ಸ್ಪ್ರೆಡ್ ಮಾಡ್ಕೊಂಬಿಡಿ. ನಾವಿಲ್ಲಿ ಬ್ರೆಡ್ನ ರೋಸ್ಟ್ ಮಾಡಿಲ್ಲ, ಹಾಗೆ ಬ್ರೆಡ್ಗೆ ಅಪ್ಲೈ ಮಾಡ್ತಿದ್ದೀವಿ. ಸಾಸ್ನ ತುಂಬ ಚೆನ್ನಾಗಿ ಪೂರ್ತಿ ಬ್ರೆಡ್ಗೆ ಆಗೋ ಥರ ಸ್ಪ್ರೆಡ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನೋಡಿ, ಇಲ್ಲಿ ತುಂಬ ಚೆನ್ನಾಗಿ ನಾವು ಸ್ಪ್ರೆಡ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಇನ್ನೂ ಒಂದು ಬ್ರೆಡ್ಗೂ ನಾವು ಅದೇ ಥರ ಸಾಸ್ನ ಅಪ್ಲೈ ಮಾಡೋಣ. ಪೂರ್ತಿ ಹಾಕಬೇಕು ಫ್ರೆಂಡ್ಸ್, ಅದು ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಪ್ಲೀಸ್ ಮತ್ತೊಮ್ಮೆ ಹೇಳ್ತಿದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪ್ಲೀಸ್ ನನಗೂ ಸ್ವಲ್ಪ ಸಪೋರ್ಟ್ ಮಾಡಿರಿ. ನೋಡಿ ಫ್ರೆಂಡ್ಸ್, ಇಲ್ಲಿ 2 ಬ್ರೆಡ್ಗೆ ಅಪ್ಲೈ ಆದಮೇಲೆ ಆ ಬ್ರೆಡ್ಗೆ ನಾವು ಇವಾಗ ಏನು ಮಾಡ್ತೀವಪ್ಪ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಂಥ ಸ್ಟಫಿಂಗ್ ಏನಿರುತ್ತಲ್ವ ಅದನ್ನು ಇವಾಗ ಬ್ರೆಡ್ ಮೇಲೆ ಹಾಕೊಂಡ್ಬಿಡೋಣ. ಈ ಥರ ಇಲ್ಲಿ ಬ್ರೆಡ್ನ ಮೊದಲೇ ರೋಸ್ಟ್ ಮಾಡಿ ಇಟ್ಕೋಬಾರ್ದು, ಅದು ಚೆನ್ನಾಗಾಗಲ್ಲ. ಇವಾಗ ನೋಡಿ, ಇನ್ನೊಂದು ಬ್ರೆಡ್ ಇರುತ್ತಲ್ವ, ನಾವೇನೋ ಸಾಸ್ನ ಸ್ಪ್ರೆಡ್ ಮಾಡೋದಂಥದ್ದು, ಅದನ್ನು ಮೇಲ್ಗಡೆ ಮುಚ್ಚಿಬಿಡೋಣ. ಇವಾಗ ನಮ್ಮದು ಹಂಚು ಬಿಸಿ ಆಗಿದೆ, ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಮ್ಮ ರೆಡಿ ಆದಂತಹ ಸ್ಯಾಂಡ್ವಿಚ್, ಇನ್ನೂ ಹಾಫ್ ಸ್ಯಾಂಡ್ವಿಚ್ ಅದ್ರ ಮೇಲೆ ಹಂಚು ಮೇಲೆ ಹಾಕಿಬಿಡೋಣ. ಇವಾಗ ನೋಡಿ, ಮತ್ತೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇವಾಗ 2 ಕಡೆ ಚೆನ್ನಾಗಿ ಬೇಯಬೇಕು ಅದು. ಅದಕ್ಕೆ ಇವಾಗ 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾ ಆ ಸ್ಯಾಂಡ್ವಿಚ್ನ ಚೆನ್ನಾಗಿ ಬೇಯಿಸಬೇಕು. ಇನ್ ಕೇಸ್ ಹಂಚು ತುಂಬ ಬಿಸಿಯಾಗಿದ್ದರೆ ಬೇಗ 2 ಸೈಡ್ನೂ ಬೇಯಿಸ್ಕೊಂಡ್ಬಿಡಿ, ಇಲ್ಲಾಂದರೆ ಸೀದು ಹೋಗಿಬಿಡುತ್ತೆ. ನೋಡಿ, ನಮ್ಮ ಸ್ಯಾಂಡ್ವಿಚ್ ಇವಾಗ ರೆಡಿ ಆಯಿತು. ಆ ಸೌಂಡ್ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ನೋಡಿದ್ರಲ್ವ ಆ ಕ್ರಿಸ್ಪಿ ಸೌಂಡ್ ಹೇಗೆ ಬರ್ತಿದೆ. ಕಟ್ ಮಾಡೋವಾಗ ಮೇಲ್ಗಡೆ ಫುಲ್ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಫುಲ್ ಜ್ಯೂಸಿ ಆಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಖಂಡಿತ ಮನೇಲಿ ಒಂದ್ಸತಿ ಟ್ರೈ ಮಾಡಲೇಬೇಕು. ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ. ಕೇವಲ ಒಂದೇ ಒಂದು ಪದಾರ್ಥ, ಅದು ಟೊಮೆಟೊ ಸಾಸ್ ಮನೆಯಲ್ಲಿದ್ದರೆ ಸಾಕು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇವಾಗ ಅದು ಇರುತ್ತೆ. ಮಿಕ್ಕಿದ ಎಲ್ಲ ಐಟಮ್ಸ್ ಅಂತೂ ಕಾಮನ್ ಐಟಮ್ಸ್. ತುಂಬ ಕ್ವಿಕ್ಕಾಗಿ, ತುಂಬ ಮನೆಯಲ್ಲೇ ಇರುವಂತಹ ಪದಾರ್ಥವನ್ನು ಬಳಸ್ಕೊಂಡು ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಸ್ಯಾಂಡ್ವಿಚ್ ಇದು. ಪ್ಲೀಸ್ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಬಾಯ್ ಬಾಯ್.